ಕುಂದಾಪುರದ ಬೈಂದೂರು ವ್ಯಾಪ್ತಿಯ ಬಿಜೂರು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಯೋರ್ವರಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯೊಬ್ಬರು ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಂಟಾಗಿದ್ದಂತಹ ವಿವಾದ ಸುಖಾಂತ್ಯವನ್ನ ಕಂಡಿದೆ. ಅಷ್ಟಕ್ಕೂ ಆ ಘಟನೆಯ ಹಿನ್ನೆಲೆ ಏನು, ಆಗಿದ್ದೇನು, ಎಲ್ಲಿದೆ ನೋಡಿ ಒಂದು ಡೀಟೇಲ್ಡ್ ರಿಪೋರ್ಟ್. ಹೌದು, ಕುಂದಾಪುರ ಸಹಾಯಕ ಆಯುಕ್ತರ ಮಧ್ಯಸ್ಥಿಕೆಯಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ವೈದ್ಯಾಧಿಕಾರಿ ಕ್ಷಮೆ ಕೇಳುವ ಮೂಲಕ ಪ್ರಕರಣ ಸುಖಾಂತ್ಯ ಕಂಡಿದೆ. ಬೈಂದೂರು ವ್ಯಾಪ್ತಿಯ ಬಿಜೂರು ಭಾಗದ ಗ್ರಾಮ ಲೆಕ್ಕಾಧಿಕಾರಿ ಅಂಜನಪ್ಪ ಸೋಗಿಯವರು ಕೋವಿಡ್ ಪರೀಕ್ಷೆಗಾಗಿ ಬುಧವಾರ ಮಧ್ಯಾಹ್ನ ಸುಮಾರಿಗೆ ಬೈಂದೂರು ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ರು. ಈ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಮಾಹಿತಿ ನೀಡದ ಕಾರಣ ನೇರವಾಗಿ ವೈದ್ಯಾಧಿಕಾರಿ ಮಹೇಂದ್ರ ಶೆಟ್ಟಿಯವರನ್ನ ಭೇಟಿಯಾಗಿ ತಾನು ಗ್ರಾಮ ಲೆಕ್ಕಾಧಿಕಾರಿ ಎಂದು ಪರಿಚಯಿಸಿಕೊಂಡು ಕೋವಿಡ್ ಪರೀಕ್ಷೆ ನಡೆಸಲು ಮನವಿ ಮಾಡಿಕೊಂಡಿದ್ರು. ಈ ವೇಳೆ ವೈದ್ಯಾಧಿಕಾರಿ ಮಹೇಂದ್ರ ಶೆಟ್ಟಿಯವರು ಅವಾಚ್ಯವಾಗಿ ನಿಂದಿಸಿ ಒಳಗೆ ಬರಲು ಅನುಮತಿ ನೀಡಿದವರು ಯಾರು ಎಂದು ಪ್ರಶ್ನಿಸಿ ಗ್ರಾಮ ಲೆಕ್ಕಾಧಿಕಾರಿ ಅಂಜನಪ್ಪ ಸೋಗಿಯವರ ಕಾಲರ್ ಪಟ್ಟಿ ಹಿಡಿದು ಹೊರದಬ್ಬಿದ್ರಲ್ಲದೆ ಮೊಬೈಲ್ ಕಸಿದುಕೊಂಡು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಗ್ರಾಮ ಲೆಕ್ಕಾಧಿಕಾರಿ ಅಂಜನಪ್ಪ ಸೋಗಿ ಆರೋಪಿಸಿದ್ರು. ವೈದ್ಯಾಧಿಕಾರಿ ಮಹೇಂದ್ರ ಶೆಟ್ಟಿಯವರ ನಡೆಯನ್ನ ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ ತೀವ್ರವಾಗಿ ಖಂಡಿಸಿದ್ದು, ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ವೈದ್ಯಾಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕುಂದಾಪುರ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿತ್ತು. ಪ್ರಕರಣದ ಬಗ್ಗೆ ಗುರುವಾರ ಬೆಳಗ್ಗೆ ಕುಂದಾಪುರ ಸಹಾಯಕ ಆಯುಕ್ತ ರಾಜು ಕೆ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಕುಂದಾಪುರ ಹಾಗೂ ಬೈಂದೂರು ವ್ಯಾಪ್ತಿಯ ಸುಮಾರು 40ಕ್ಕೂ ಅಧಿಕ ಗ್ರಾಮ ಲೆಕ್ಕಾಧಿಕಾರಿಗಳು ಉಪಸ್ಥಿತರಿದ್ದು ಘಟನೆಯನ್ನ ಖಂಡಿಸಿದ್ರು. ಕೊನೆಗೂ ಸಭೆಯಲ್ಲಿ ವೈದ್ಯಾಧಿಕಾರಿ ಮಹೇಂದ್ರ ಶೆಟ್ಟಿ ಕರ್ತವ್ಯದ ಒತ್ತಡದಿಂದಾಗಿ ಈ ಘಟನೆ ನಡೆದಿದ್ದು, ಖಂಡಿತವಾಗಿಯೂ ಕ್ಷಮೆ ಕೇಳ್ತೇನೆ, ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುತ್ತೇನೆ ಅಂತ ಹೇಳಿದ್ದಾರೆ. ಎರಡೂ ಪಾರ್ಟಿಯವ್ರನ್ನ ಮಾಡಿಬಿಟ್ಟು ಒಂದು ಸಭೆ ಕರೆದಿದೆ. ಆ ಸಭೆಗೆ ಮಾನ್ಯ DH ಅವರು ಬಂದಿದ್ದರು, ಮತ್ತು ಬೈಂದೂರು ಇನ್ಚಾರ್ಜ್ TH ಅವರು ಬಂದಿದ್ದರು, ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದಿಂದ ಎಲ್ಲರೂ ಬಂದಿದ್ದರು, ಮತ್ತು ನಿನ್ನೆ ಹಲ್ಲೆ ಒಳಗಾದ ಅಂಜನಪ್ಪ ವಿಲೇಜ್ ಅಕೌಂಟೆಂಟ್ ಕೂಡ ಬಂದಿದ್ದರು, ಮತ್ತು ಮಹೇಂದ್ರ ಶೆಟ್ಟಿ ಎಂಬುವರು ಕೂಡ ಬಂದುಬಿಟ್ಟು ಮಹೇಂದ್ರ ಶೆಟ್ಟಿ ಅವರು ಎಲ್ಲರ ಎದುರಲ್ಲಿ ಅವರು ನಾನು ಮಾಡಿದ್ದು ಈ ಥರದ ಟೆನ್ಷನಿಂದ ಮಾಡಿದ್ದೀನಿ, ಅದು ನಮ್ಮದು ತಪ್ಪಾಗಿದೆ, ಈ ರೀತಿ ಇನ್ನೊಂದು ಸರಿ ಘಟನೆಗಳು ಆಗದಂತೆ ನಾನು ಮಾಡ್ಕೊಡ್ತೀನಿ ಅಂತ ಕ್ಷಮೆ ಕೋರಿದ್ದಾರೆ. ಒಟ್ಟಿನಲ್ಲಿ ಕೊರೋನಾ ಮಹಾಮಾರಿ ಆರಂಭವಾದ ದಿನದಿಂದಲೂ ಟೋಲ್ ಕೇಂದ್ರ, ಹೊರ ರಾಜ್ಯದಿಂದ ಬಂದವರನ್ನ ಸರ್ಕಾರಿ ಕ್ವಾರಂಟೈನ್ಗೆ ಕಳುಹಿಸುವ ಸೇವೆಯಲ್ಲಿ ಹಗಲು ರಾತ್ರಿ ಕೊರೋನಾ ವಾರಿಯರ್ಸ್ ಆಗಿ ಶ್ರಮಿಸ್ತಾ ಇರುವ ಬಿಜೂರು ಗ್ರಾಮ ಲೆಕ್ಕಾಧಿಕಾರಿ ಮೇಲಿನ ಹಲ್ಲೆ ಪ್ರಕರಣ ಇದೀಗ ಇತ್ಯರ್ಥಗೊಂಡಿದೆ. ಎಸಿ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ವೈದ್ಯಾಧಿಕಾರಿ ಕ್ಷಮೆ ಕೇಳುವ ಮೂಲಕ ಪ್ರಕರಣಕ್ಕೆ ತೆರೆ ಬಿದ್ದಿದೆ. ಅದು ಈ ವಿಷಯದ ಬಗ್ಗೆ ಇವತ್ತು ನಾವು ಸಹಾಯಕ ಆಯುಕ್ತರ ಮನವಿಯನ್ನು ನೀಡಿರ್ತೇವೆ. ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಇದರ ಬಗ್ಗೆ ಡಾಕ್ಟರ್ ಮಹೇಂದ್ರ ಶೆಟ್ಟಿ ಅವರು ಕ್ಷಮೆಯನ್ನು ಸಹ ಯಾಚಿಸುತ್ತಾರೆ. ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಇಲ್ಲಿ ಹಾಜರಿರ್ತಾರೆ. ಮತ್ತು ಕೋವಿಡ್-19 ಕೆಲಸದಲ್ಲಿರೋದ್ರಿಂದ ಮತ್ತು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರೋದ್ರಿಂದ ನಾವು ಇದನ್ನು ಮತ್ತೆ ಅದನ್ನು ದೊಡ್ಡ ವಿಷಯನಾಗಿ ಮಾಡಬಾರದು ನಿರ್ಧರಿಸಿ ಸಹಾಯಕ ಆಯುಕ್ತರ ಒಂದು ಸಭೆಯಲ್ಲಿ ಅವರು ಕ್ಷಮೆ ಕೇಳಿದ್ರಿಂದ ನಾವು ಇಲ್ಲಿಗೆ ಇದನ್ನು ಮುಗಿಸೋ ಬಗ್ಗೆ ತೀರ್ಮಾನಿಸಿದ್ದೇವೆ. ಇನ್ನು ಮುಂದಕ್ಕೂ ಇಂತಹ ಘಟನೆಗಳು ನಡೆಯದೇ ಇರಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.